ಅದೃಷ್ಟ ಚಿಟ್ಟಿಯ ಕೈಕಸರತ್ತು ಡ್ರೀಮ್ ಡೀಲ್ ಗ್ರೂಪ್ನಿಂದ ಇಂತಹದೊಂದು ಮೋಸ ನಡೆಯುತ್ತಿದೆ ಅಂದರೆ ನೀವು ನಂಬುತ್ತೀರಾ? ಮೆರೂನ್ ಬಣ್ಣ ಬಟ್ಟೆ ಹಾಕಿದ ವ್ಯಕ್ತಿಯನ್ನು ನೀವು ಗಮನಿಸಿ. ಅವನ ಕೈಯನ್ನು ಸರಿಯಾಗಿ ನೋಡಿ. ತನ್ನ ಜೇಬಿನಿಂದ ಕಾಯಿನನ್ನು ತೆಗೆದು ಹೇಗೆ ಆತನ ಕೈಗೆ ನೀಡುತ್ತಿದ್ದಾನೆ ಎಂದು. ಭಾರೀ ಜನಪ್ರಿಯತೆ ಪಡೆದಿದ್ದ ಡ್ರೀಮ್ ಗೋಲ್ಡ್ ಗ್ರೂಪ್ನ ಲಕ್ಕಿ ಡ್ರಾ ಇದೀಗ ಕರಾವಳಿ ಗ್ರಾಹಕರಲ್ಲಿ ತಲ್ಲಣ ಮೂಡಿಸಿದೆ. ಇತ್ತೀಚೆಗೆ ನಡೆದ ಡ್ರೀಮ್ ಗೋಲ್ಡ್ನ ಲೈವ್ ಡ್ರಾ ಒಂದರಲ್ಲಿ ಸಿಬ್ಬಂದಿಯೊಬ್ಬ ಪ್ಯಾಂಟ್ನಿಂದ ತೆಗೆದೆಸೆದಿದ್ದ ಕಾಯಿನ್ ನೀಡುವ ಮೂಲಕ ಡ್ರಾದಲ್ಲಿ ಅದೇ ಸಂಖ್ಯೆ ಬರುವಂತೆ ಮಾಡಿದ್ದಾನೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಜೊತೆಗೆ ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿದೆ. ಈ ಕುರಿತಂತೆ ಜಾಲತಾಣದಲ್ಲಿ ವ್ಯಾಪಕ ಅಪಪ್ರಚಾರ ಕೇಳಿಬರುತ್ತಿದ್ದು, ಡ್ರೀಮ್ ಡೀಲ್ ಮುಖ್ಯಸ್ಥರೇ ಈ ಬಗ್ಗೆ ಅಧಿಕೃತ ಹೇಳಿಕೆ ನೀಡಬೇಕಿದೆ. ಕಣ್ಣಿಗೆ ಕಾಣುವ ಹಾಗೆ ಮೋಸ ನಡೆದರೆ ಹೇಗೆ? ಪ್ಯಾಂಟಿನ ಕಿಸೆಯಿಂದ ಕಾಯಿನ್ ತೆಗೆದು ಕಾಯಿನ್ ತೆಗೆಯುವವನ ಕೈ ಹಿಡಿದು ತೆಗೆಯೋ ಮಾಯಾಜಾಲ. ಇದು ಒಂದು ಸ್ಕೀಮ್ ಅಥವಾ ಸ್ಕ್ಯಾಮ್ ಅಂತ ಕರಾವಳಿಯ ಪ್ರಜ್ಞಾವಂತ ನಾಗರಿಕರು ಕೇಳುತ್ತಿದ್ದಾರೆ. ಲಕ್ಕಿ ಸ್ಕೀಮ್ಗಳು ಇತ್ತೀಚಿನ ದಿನಗಳಲ್ಲಿ ವಿಶ್ವಾಸ ಕಳೆದುಕೊಳ್ಳುತ್ತಿರುವ ಸಮಯದಲ್ಲೇ ಇಂತಹ ಬೆಳವಣಿಗೆ ನಡೆದಿದ್ದು ಗ್ರಾಹಕರು ಡ್ರೀಮ್ ಡೀಲ್ ಗ್ರೂಪ್ ಬಂಪರ್ ಡ್ರಾ ಕುರಿತು ವಿಶ್ವಾಸ ಕಳೆದುಕೊಳ್ಳುವಂತಾಗಿದೆ.